पुरंदर क्षत्रिय कुलावतांस सिंहासनाधीश्वर महाराजाधिराज राजा शिव छत्रपति की जगदंब ಶ್ರೀರಾಮ್. ನಾನು ರಾಜೇಂದ್ರ, ನಲ್ಲಹಳ್ಳಿ ಗ್ರಾಮ, ಒಳಘಟ್ಟ ಪೋಸ್ಟು, ಕೆರಗೋಡು ಹೋಬಳಿ, ಮಂಡ್ಯ ತಾಲೂಕು, ಮಂಡ್ಯ ಜಿಲ್ಲೆಯಿಂದ ಮಾತಾಡ್ತಾ ಇದ್ದೀನಿ. ಏನು ಇವತ್ತಿನ ವಿಷಯ ಅಂದರೆ, ಇದೇ ತಿಂಗಳು ಆಗಸ್ಟ್ 5ನೇ ತಾರೀಕು ಶ್ರೀ ಜನ್ಮಸ್ಥಳವಾದ ಅಯೋಧ್ಯೆಯಲ್ಲಿ ಇದೇ ನಮ್ಮ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ನ ಒಂದು ಭೂ ವಿವಾದ ಬಗೆಹರಿದ ಮೇಲೆ ಅಡಿಗಲ್ಲು ಪೂಜೆ, ಗುದ್ದಲಿ ಪೂಜೆ ಮಾಡುವ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಅದೇ ದಿನ ನಲ್ಲಹಳ್ಳಿ ಗ್ರಾಮದ ನಮ್ಮ ಒಂದು ಶ್ರೀರಾಮನ ದೇವಸ್ಥಾನವನ್ನು ಪುನರ್ನಿರ್ಮಾಣ ಮಾಡಬೇಕು ಅಂತೇಳಿ ಎಲ್ಲ ಗ್ರಾಮದ ಹಿರಿಯರು, ಮುಖಂಡರು ಎಲ್ಲ ತೀರ್ಮಾನಿಸಿದ್ದಾರೆ. ಆ ಶ್ರೀರಾಮ ಮಂದಿರದಲ್ಲೇ ನಾವಿದ್ದೀವಿ. ಆ ದೇವಸ್ಥಾನದ ಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಬನ್ನಿ ನೋಡಿ, ಇದು ಎಷ್ಟು ಕಲಾತ್ಮಕವಾಗಿ ಕೆತ್ತಿದ್ದಾರೆ ಅಂದರೆ, ಶ್ರೀರಾಮನ ಒಂದು ವಿಗ್ರಹಗಳನ್ನು ಎಷ್ಟು ವರ್ಷ ಆಗಿರ್ಬೋದು, 50 ವರ್ಷ ಆಗಿರ್ಬೋದು ಅಂದಾಜು. 50 ವರ್ಷದಿಂದ ಈ ದೇವಸ್ಥಾನ ಇದೆ. ಇಲ್ಲಿ ಎಷ್ಟೋ ನಮ್ಮಂಥವರಿಗೆ ಇನ್ಸ್ಪಿರೇಷನ್ ಆಗಿದೆ. ಇಲ್ಲಿ ಶ್ರೀರಾಮನವಮಿಗೆ, ಗಣೇಶ ಪ್ರತಿಷ್ಠಾಪನೆ ಮತ್ತು ಶಬರಿಮಲೆ ಮಾಲಾಧಾರಿಗಳು ಇದೇ ಜಾಗದಲ್ಲಿ ತಮ್ಮ ವ್ರತವನ್ನು 45 ದಿನಗಳ ಕಾಲ ನಡೆಸುವಂಥ ವ್ರತಗಳನ್ನ ನಡೆಸ್ತಾ ಇದ್ರು. ನಾವು ಕೂಡ ಇಲ್ಲಿ ಒಂದು ಅನುಭವ ತಗೊಂಡಿದ್ದೀವಿ. ಈ ದೇವಸ್ಥಾನ ಹೇಗಿದೆ ನಿಮಗೆ ತೋರಿಸ್ತೀನಿ. ಇದು ಋಷಿಮುನಿಗಳ ಒಂದು ವಿಗ್ರಹ, ಎಷ್ಟು ಚೆನ್ನಾಗಿ ರುದ್ರಾಕ್ಷಿ ಮಾಲೆ ಎಲ್ಲ ಹಾಕಿ, ಕಮಂಡಲಗಳು ಎಲ್ಲ ಎಷ್ಟು ಚೆನ್ನಾಗಿ, ಮತ್ತು ಕಾಲಭೈರವನ ವಿಗ್ರಹ, ಮತ್ತು ಶ್ರೀರಾಮನ ಸೀತೆ, ಲಕ್ಷ್ಮಣ ಮತ್ತು ಭರತ ಶತ್ರುಘ್ನ 4 ಜನ ಮಕ್ಕಳು ಇದ್ದಾರೆ, ಇವರ ಸಹೋದರರು. ಮತ್ತು ಸೀತಾಮಾತೆ ಇದ್ದಾರೆ, ನಾರದ ಮುನಿಗಳು, ಮತ್ತು ಬ್ರಹ್ಮ, ವಿಷ್ಣು, ಮಹೇಶ್ವರ 3 ದೇವತೆಗಳ, ಆದಿದೇವತೆಗಳ ವಿಗ್ರಹಗಳನ್ನು ಕೆತ್ತಿದ್ದಾರೆ. ಮತ್ತು ಶ್ರೀರಾಮನ ಪೀಠ ಅಂದರೆ ಗರ್ಭಗುಡಿ ಅಂತ ಏನು ಹೇಳ್ತೀವಿ, ಅದು ಶ್ರೀರಾಮನ ದೇವಸ್ಥಾನದ ಗರ್ಭಗುಡಿ ಬರೋಲ್ಲ, ಇದೊಂದು ಪೀಠ, ಶ್ರೀರಾಮನ ಪೀಠ. ಇಲ್ಲಿ ಶ್ರೀರಾಮನ ಫೋಟೋ ಇಟ್ಟು ನಾವು ಎಲ್ಲ ಪೂಜೆ ಕಾರ್ಯಗಳನ್ನ ನಡೀತಾ ಇರೋದು ಒಂದು ಪೀಠ ಇದೆ. ಈ ಪೀಠ ಎಷ್ಟು ಶಿಥಿಲಾವಸ್ಥೆ ಆಗಿದೆ ನೋಡಿ, ಇದೆಲ್ಲ ದುಂಬುಗಳೆಲ್ಲ ಬೆಳ್ಕೊಂಡಿದೆ, ಯಾವುದೇ ರೀತಿ ಬಳಕೆ ಇಲ್ಲ, ಮತ್ತು ತುಂಬ ಅಪಾಯದ ಸ್ಥಿತಿಗಳಿದೆ. ಮುಂದೆನೇ ಒಂದು ಶಾಲಾ ಕಟ್ಟಡ ಇದೆ, ಶಾಲಾ ಮಕ್ಕಳು ಓದ್ತಾ ಇದ್ದಾರೆ. ಆ ಕಟ್ಟಡ ಏನಾದರೂ ಈ ಕಟ್ಟಡ ಬಿದ್ದರೆ ಎಷ್ಟು ಮಕ್ಕಳಿಗೆ ತೊಂದರೆ ಆಗುತ್ತೆ ಗೊತ್ತಿಲ್ಲ. ನೋಡಿ ಎಷ್ಟು ಬಿರುಕು ಬಿಟ್ಟಿದೆ ನೋಡಿ, ಎಲ್ಲ ಮೂಲೆಗಳು, 4 ಮೂಲೆಗಳು ಕೂಡ ಓಪನ್ ಆಗಿಬಿಟ್ಟಿದೆ. ಯಾವ ಟೈಮಲ್ಲಿ ಇದು ಗಾಳಿಗೆ ಬೀಳುತ್ತೆ ಗೊತ್ತಿಲ್ಲ, ಮಳೆ ಗಾಳಿಗೆ ಬೀಳುತ್ತೆ ಗೊತ್ತಿಲ್ಲ. ನೋಡಿ ಇದೆಲ್ಲ ತೋರಿಸಿ ಮತ್ತು ನೋಡಿ ಎಷ್ಟು ದುಂಬುಗಳಿದೆ, ನೋಡಬೇಕು ಗೊತ್ತಾಗುತ್ತೆ ಎಷ್ಟು ಇತಿಹಾಸ ಇದೆ ಇದು ಅಂತ. ತುಂಬ ಹಳೆಯ ಶಿಥಿಲಾವಸ್ಥೆಯಿದೆ. ಮತ್ತು ಇದೆಲ್ಲ ಫ್ಲೋರಿಂಗ್ ಕೂಡ ಕಟ್ಟಾಗೋಗಿದೆ. ಇದು ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದು. ಈ ಪೂಜೆ ಮಾಡುವಂಥದ್ದು, ಆರತಿ ತಟ್ಟೆಗಳು ಮತ್ತು ದೀಪಗಳು, ಬಳೆಗಳು ಎಲ್ಲ ಆಗಿದೆ ನೋಡಿ. ಎಷ್ಟು ತುಂಬ ಹಳೆಯದು ಇದೆಲ್ಲ ನೋಡಿ. ನಮ್ಮ ಶ್ರೀರಾಮ ಎಷ್ಟು ವನವಾಸ ಪಟ್ಟನೋ ತ್ರೇತಾಯುಗದಲ್ಲಿ, ಅದೇ ರೀತಿ ಅಯೋಧ್ಯೆಯಲ್ಲಿ ಆ ಜನ್ಮಸ್ಥಳ ಉಳಿಸ್ಕೊಳ್ಳೋಕ್ಕೆ ಎಷ್ಟು ನಮ್ಮ ಹಿರಿಯರು, ಮುಖಂಡರು, ಧಾರ್ಮಿಕ ಮುಖಂಡರುಗಳು ಎಷ್ಟು ಹೋರಾಟ ಮಾಡಿದ್ದಾರೆ. ನಮ್ಮ ಇರುವಂಥ ದೇವಸ್ಥಾನವನ್ನು ನಾವು ಸರಿಯಾಗಿ ಇಟ್ಕೊಳ್ತಾ ಇಲ್ಲ, ಇದು ನಮ್ಮ ದೌರ್ಭಾಗ್ಯ. ಇದು ಬಂದು ಶ್ರೀರಾಮನ ಫೋಟೋ ಇಟ್ಟು ಮೆರವಣಿಗೆ ಮಾಡುವಂಥದ್ದು, ಅಂದರೆ ಉತ್ಸವ ಮೂರ್ತಿಯನ್ನು ಪ್ರತಿ ಗ್ರಾಮದ ಮನೆಗಳಿಗೆ ತೊಗೊಂಡೋಗುವಂಥ ಒಂದು ಮಂಟಪ. ಇದು ನೋಡಿ ಯಾವ ರೀತಿ ಇದೆ, ಎಲ್ಲ ದುಂಬುಗಳು ಕಟ್ಟಿದೆ ನೋಡಿ, ಗಾರೆಲ್ಲ ಬಿಟ್ಕೊಂಡಿದೆ. ಮನೆ ಹೊರಗಡೆ ತೋರಿಸ್ತೀನಿ, ಹೊರಗಡೆ ಹೇಗಿಂತ ಘೋರವಾಗಿದೆ ನೋಡಿ. ಮೀಟ್ರ್ ಇದೆ ನೋಡಿ, ಎಲೆಕ್ಟ್ರಿಕ್ ಮೀಟ್ರ್ ಬೋರ್ಡ್ ಇದೆ, ಕರೆಂಟೇ ಇಲ್ಲದೆ ಇದೆ. ಎಷ್ಟು ಭಯಂಕರ ಸ್ಥಿತಿಯಲ್ಲಿದೆ ನೋಡಿ, ಅಪಾಯದ ಸ್ಥಿತಿಯನ್ನು ಮೀರಿಬಿಟ್ಟಿದೆ. ಯಾವ ಟೈಮಲ್ಲಿ ಮಳೆ ಬಿಡುವಂತ ಗೊತ್ತಿಲ್ಲ. ಸ್ನೇಹಿತರೆ ನೋಡಿ, ದೇವಸ್ಥಾನದ ಕಿಟಕಿಗಳು, ಬಾಗಿಲುಗಳು ಎಲ್ಲ ಯಾವ ಮಟ್ಟ ತಲುಪಿದೆ ಅಂತ. ಮತ್ತು ನೋಡಿ, ಫ್ಲೋರಿಂಗ್ ಎಲ್ಲ ಹೋಗ್ಬಿಟ್ಟಿದೆ. ಫ್ಲೋರಿಂಗ್ಗಳೆಲ್ಲ ಹೋಗ್ಬಿಟ್ಟು
ನೋಡಿ ಗಾರೆ ಹಿಡಿತಾ ಇದೆ ಚಕ್ಕೆ ಹಿಡ್ಕೊಂಡು. ಯಾವ ಟೈಮಲ್ಲಿ ಇದು ಏನಾಗುತ್ತೆ ಅಂತ ಗೊತ್ತಿಲ್ಲ. ಎಲ್ಲ ಕ್ರ್ಯಾಕ್ಗಳೆಲ್ಲ ಬಿಟ್ಬಿಟ್ಟಿದೆ. ತುಂಬ ಕ್ರ್ಯಾಕ್ಗಳು. ಇಲ್ಲಿ ವರ್ಷಕ್ಕೆ ಒಂದ್ಸಲ ಗಣೇಶ ಪ್ರತಿಷ್ಠಾಪನೆ ಮಾಡಿ ವಿಸರ್ಜನೆ ಮಾಡುವಂಥದ್ದು ಜಾಗ ಇದು. ನೋಡಿ ಎಲ್ಲ ಕ್ರ್ಯಾಕ್ ಬಿಟ್ಟಿದೆ. ಇನ್ನು ಹಂಗೆ ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ ಈಗ ಯಾವ ರೀತಿ ಆಗಿದೆ ನೋಡಿ, ಗಿಡ ಎಲ್ಲ ಬೆಳ್ಕೊಂಡಿದೆ. ಯಾವುದೇ ಥರ ನಿರ್ವಹಣೆ. ನೋಡಿ ಪಡಿ ಪೂಜೆ ಮಾಡುವಂಥದ್ದು ಶ್ರೀ ಶಬರಿಮಲೆ ಅಯ್ಯಪ್ಪನ ಒಂದು ವ್ರತಾಧಾರಿಗಳು 45 ದಿನ ಏನು ವ್ರತ ಮಾಡ್ತಾರೆ ಇದೇ ಜಾಗದಲ್ಲಿ ಮಲಗುವಂಥದ್ದು. ಇದು 18 ಮೆಟ್ಲುಗಳಿದೆಯಲ್ಲ ಅದೇ ರೀತಿ ಇಟ್ಕೊಂಡು ಕರ್ಪೂರ ಹಚ್ಚಿ ಇದ್ರ ಮೇಲೆ ಪೂಜೆ ಮಾಡ್ತಾರೆ. ಬಟ್ ಈಗಿನ ಪರಿಸ್ಥಿತಿಯಲ್ಲೇ ಎಲ್ಲ ಕಳ್ಕೊಂಡಿದೆ ನೋಡಿ. ಬನ್ನಿ ಹಂಗೆ ತೋರಿಸ್ತೀನಿ. ನೋಡಿ ಗಿಡಗಳೆಲ್ಲ ಯಾವ ಥರ ಬೆಳ್ಕೊಂಡಿದೆ. ಇದರಲ್ಲಿ ವಿಷ ಕೀಟ ಕ್ರಿಮಿಗಳೆಲ್ಲ ಬೆಳ್ಕೊಂಬಿಟ್ಟಿರುತ್ತೆ. ಮಕ್ಕಳಿಗೆಲ್ಲ ಬಂದರೆ ಎಷ್ಟು ತೊಂದರೆ ಆಗ್ಬೋದು ನೀವೇ ನೋಡಿ. ನೋಡಿ ಸ್ನೇಹಿತರೆ, ಇದು ಬೋರ್ವೆಲ್ಲು. ಒಂದು ಕಾಲದಲ್ಲಿ ಈ ಬೋರ್ವೆಲ್ಲು ಇಡೀ ಗ್ರಾಮಕ್ಕೆ ನೀರನ್ನ ಒದಗಿಸ್ತಾ ಇತ್ತು, ದಾಹನ ತೀರಿಸ್ತಾ ಇತ್ತು. ಇವತ್ತು ಆ ಬೋರ್ವೆಲ್ಸ್ ಇದರಲ್ಲೆಲ್ಲ ನಾವು ಬೋರ್ವೆಲ್ ನೀರು ಹೊಡೆದು ತೆಗಿತಾ ಇದ್ದೋ ಒಂದು ಕಾಲದಾಗೆ. ನೋಡಿ ಇದೆಲ್ಲ ಅಂತ್ಯದ ಸ್ಥಿತಿಗೆ ಬಂದ್ಬಿಟ್ಟಿದೆ. ಇದನ್ನು ಬಳಸ್ಬೋದು. ಎಷ್ಟು ಸುಮಾರು ದಿನದಿಂದ ಉಪಯೋಗಿಸಿಲ್ಲ, ಹಾಗಾಗಿ ಇದು ಶಿಥಿಲಾವಸ್ಥೆ ಹೋಗ್ಬಿಟ್ಟಿದೆ. ಇದನ್ನು ತೆಗೆದು ಇದರ ಹೊರಗಡೆ ಮೋಟ್ರ್ ಬಿಟ್ಟರೆ ನಾವು ಇಲ್ಲಿ ಮಾಲಾಧಾರಿಗಳಿಗೆ ಸ್ನಾನ ಮಾಡೋಕ್ಕೆ ನೀರು ವ್ಯವಸ್ಥೆ ಎಲ್ಲ ಅರ್ಧ ಇದರಲ್ಲಿ ಆಗುತ್ತೆ. ಇದೆಲ್ಲ ಮಾತಾಡೋರು ಇದ್ದೀವಿ, ಗ್ರಾಮಸ್ಥರು ಒಂದು ತೀರ್ಮಾನಕ್ಕೆ ಬರೋರು ಇದ್ದಾರೆ. ಒಳ್ಳೆಯದಾಗಲಿ. ಮತ್ತು ನೀವು ಕೂಡ ಇದು ನೋಡ್ತಾ ಇರುವಂಥ ಪ್ರತಿಯೊಬ್ಬರು ಕೂಡ ನಿಮ್ಮ ಕೈಲಾದ ಸಹಾಯನ ಮಾಡಿಕೊಡಿ. ನಾವು ಒಂದು ಟ್ರಸ್ಟ್ ಮಾಡಿ ಅದು ಅಕೌಂಟನ್ನು ಇದೇ ಫೇಸ್ಬುಕ್ಕಲ್ಲಿ ಹಾಕ್ಕೊಡ್ತೀವಿ, ನಿಮಗೆ ತಲುಪಿಸ್ತೀವಿ. ಮತ್ತು ನೀವು ಕೂಡ ಈ ಧರ್ಮ ಕಾರ್ಯ ಕೈಗೊಳ್ಳಬೇಕು, ನೀವು ಕೂಡ ಕೈ ಜೋಡಿಸ್ಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಪ್ರೌಢ ಪ್ರತಾಪ ಪುರಂದರ ಕ್ಷತ್ರಿಯ ಕುಲಾವತಾಂಸ ಸಿಂಹಾಸನಾಧೀಶ್ವರ ಮಹಾರಾಜಾಧಿರಾಜ ರಾಜಾ ಶಿವ ಛತ್ರಪತಿ ಕಿ जगदम्ब। विश्व हिंदू परिषद बजरंग दल इचलकरंजी बजरंग दल जय श्री राम। बजरंग बजरंग दल इस देश का बल